ವೀಕ್ಷಕರ ನಮಸ್ತೆ, ನಾನು ಸದ್ಯ ಇರುವಂಥದ್ದು ನಮ್ಮ ಮಂಗಳೂರಿನ ಡಾಕ್ಟರ್ TMFI ಕನ್ವೆನ್ಷನ್ ಸೆಂಟರ್ನಲ್ಲಿ. ಸದ್ಯ ಇಲ್ಲಿ ಒಂದು ಅಪರೂಪದ ಅಂದರೆ ಬಹಳಷ್ಟು ಹಳೆಯ ಕಾಲದ ಪುರಾತನ, ನಮ್ಮ ತಲೆಮಾರಲ್ಲ, ನಮ್ಮ ಅಜ್ಜಂದಿರಲ್ಲ, ಅದರ ಹಿಂದಿನ ತಲೆಮಾರಿನ ಒಂದು ಅತಿ ಪುರಾತನವಾಗಿರುವಂತಹ ಅಪರೂಪದ ನಾಣ್ಯಗಳ ಸಂಗ್ರಹ, ಜೊತೆಗೆ ಅಂಚೆ ಚೀಟಿಯ ಸಂಗ್ರಹ. ನಿಜವೂ ಕೂಡ ನಮಗೆ ನೋಡುವಾಗ ಆಶ್ಚರ್ಯ ಆಗುತ್ತೆ. ಇಂತಹ ನಾಣ್ಯಗಳನ್ನ ನಾವುಗಳು ಜನ್ಮದಲ್ಲಿ ನೋಡಲಿಕ್ಕೆ ಸಾಧ್ಯವ ಅಂತ ಬಂದಾಗ ನೋಡಲಿಕ್ಕೆ ಸಾಧ್ಯ ಇದೆ ಇಂತಹ ಅಂಚೆ ಚೀಟಿಗಳನ್ನು, ಜೊತೆಗೆ ನಾಣ್ಯಗಳನ್ನು. ನೋಡಿದ್ರಲ್ಲ, ಒಂದಕ್ಕಿಂತ ಒಂದು ವಿಭಿನ್ನವಾಗಿರುವಂತಹ ಕಾಯಿನ್ಸ್ಗಳು, ಜೊತೆಗೆ ಸ್ಟಾಂಪ್ಸ್ಗಳು ಯಾವ ರೀತಿ ಅಂತ ಬಂದಾಗ ನಾವು ನೋಡೇ ಇಲ್ಲ ಇಷ್ಟರವರೆಗೆ. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಮಾತ್ರ ಅಲ್ಲ, ನೀವು ಕೂಡ. ಯಾಕಂದರೆ ನೋಡಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಮ್ಮಜ್ಜಲ್ಲ, ನಮ್ಮ ಪೂರ್ವಜರೆಲ್ಲ ಅಷ್ಟು ಹಿಂದಿನ ತಲೆಮಾರಿನ ಒಂದು ಕಾಯಿನ್ಸ್ಗಳಾಗಿರ್ಬೋದು, ಸ್ಟಾಂಪ್ಸ್ಗಳಾಗಿರ್ಬೋದು ಇಲ್ಲಿದೆ. ಇವುಗಳ ಜೊತೆಗೆ ಕಾಕತೀಯ, ಗಂಗಾ, ಜೊತೆಗೆ ಕದಂಬರ ಕಾಲದ ಕಾಯಿನ್ಗಳು, ಜೊತೆಗೆ ಚೈನೀಸ್, ಜಪಾನೀಸ್ ಕಾಯಿನ್ಗಳು ಎಲ್ಲವೂ ಕೂಡ ಇದೆ. ಇದೆಲ್ಲವೂ ಕೂಡ ನೋಡಿದಾಗ ನಿಜವಾಗ್ಲೂ ಶಾಕಿಂಗ್ ಆಗುತ್ತೆ. ಇದನ್ನು ಕಲೆಕ್ಷನ್ ಮಾಡಿರೋರು ಯಾರು ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ನಮ್ಮ ನಾಡಿನಾದ್ಯಂತ ಹೆಸರುವಾಸಿಯಾಗಿರುವಂತಹ ಸುಪ್ರಸಿದ್ಧವಾಗಿರುವಂತಹ ಚಿನ್ನಾಭರಣ ಮಳಿಗೆ SL ಸ್ಟೇಟ್ ಜ್ಯುವೆಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್, KS ರಾವ್ ರೋಡ್, ಇದರ ಮಾಲಕರು ಪ್ರಶಾಂತ್ ಶೇಟ್ ಅವರು. ಒನ್ ಮ್ಯಾನ್ ಶೋ ಅವರ ಒಂದು ಹವ್ಯಾಸ, ಜೊತೆಗೆ ಅವರ ಒಂದು ಪ್ಯಾಷನ್. ಆ ಪ್ಯಾಷನ್ ಈ ರೀತಿ ಇವತ್ತು ಬಹಳಷ್ಟು ಜನರ ಮನಸೂರೆಗೊಳ್ತಾ ಇದೆ. ಬಹಳಷ್ಟು ಜನರು ಶಾಕಲ್ಲಿ ನೋಡ್ತಾ ಇದ್ದಾರೆ, ಇಂಥ ಕಾಯಿನ್ಗಳು ಇದೆಯಾ, ಇಂಥ ಸ್ಟಾಂಪ್ಸ್ಗಳು ಇದೆಯಾ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಇಡೀ ನಮ್ಮ ವರ್ಲ್ಡ್ ವೈಡ್ ಬೇರೆ ಬೇರೆ ಕಂಟ್ರಿಗಳ ಕಾಯಿನ್ಸ್ಗಳು, ಬೇರೆ ಬೇರೆ ಕಂಟ್ರಿಗಳ ಸ್ಟಾಂಪ್ಸ್ಗಳು ಎಲ್ಲವೂ ಕೂಡ ಇದೆ. ಸೊ ಹಾಗಿದ್ದಾಗ ದ ಮ್ಯಾನ್, ನಾನು ಅವ್ರ ಜೊತೆ ನಾನು ಮಾತಾಡಬೇಕು. ಪ್ರಶಾಂತ್ ಸರ್, ನಿಜವೂ ಕೂಡ ಹೆಮ್ಮೆ ಆಗುತ್ತೆ ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ ಸರ್. ನಿಜವೂ ಕೂಡ ಆಸಮ್. ನಾನು ಬರುವಾಗ ಏನೋ ಅನ್ಕೊಂಡೆ, ಒಂದು ಸ್ಟಾಂಪ್ಸ್ ಕಲೆಕ್ಷನ್ ಇದೆ, ಕಾಯಿನ್ಸ್ ಕಲೆಕ್ಷನ್ ಇದೆ, ನಾವು ನೋಡಿದ್ದೀವಿ ಬಹಳಷ್ಟು ಇಂಥ ಎಕ್ಸಿಬಿಷನ್ಗಳನ್ನು, ಬಟ್ ಈ ಲೆವೆಲಲ್ಲಿ ನೋಡಿಲ್ಲ. ಫಾರ್ ದ ಫಸ್ಟ್ ಟೈಮ್ ಇದು ಬೇರೆ ಲೆವೆಲ್ ಅಂತ ಹೇಳ್ತೀವಿ ನಾವು. ಸೊ ದ್ಯಾಟ್ಸ್ ವೈ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ್ಯಾಟ್ ಸರ್. ಥ್ಯಾಂಕ್ ಯು. ಏನು ಹೇಳ್ತೀರಾ ಸರ್, ತಮ್ಮ ಒಂದು ಹವ್ಯಾಸ ಈ ಕಾಯಿನ್ಸ್ ಆ್ಯಂಡ್ ಸ್ಟಾಂಪ್ಸ್ ಕಲೆಕ್ಷನ್ ಆ್ಯಂಡ್ ಪ್ಯಾಷನ್ ಆಗಿರುವಂಥ ಒಂದು ಕಲೆಕ್ಷನ್, ಸಾಮಾನ್ಯ ಕಲೆಕ್ಷನ್ಸ್ಗಳಲ್ಲ, ಏನು ಹೇಳ್ತೀರಾ ಸರ್? ನಾನು ಏನಾದರೂ ಕೆಲಸ ಮಾಡೋದಾದರೂ, ಏನಾದರೂ ಕಲೆಕ್ಷನ್ ಮಾಡೋದಾದರೂ ಕೂಡ ಒಂದು ಥೀಮ್ ಇಟ್ಕೊಂಡು ನಾನು ಮಾಡ್ತೇನೆ. ಸೊ ಅದನ್ನು ಥೀಮ್ ಇಟ್ಕೊಂಡು ಮಾಡುವಾಗ ನಮಗೊಂದು ಆ ಗೋಲ್ ಅಚೀವ್ ಮಾಡಲಿಕ್ಕೆ ಆಗ್ತದೆ. ಈಗ ನಾವು ಕಲೆಕ್ಷನ್ ಮಾಡಲಿಕ್ಕೆ ಹೇಗೇನೂ ನಾವು ಮಾಡಲಿಕ್ಕೆ ಆಗ್ತದೆ, ಬಟ್ ಒಂದು ಆ ಥೀಮ್ ಇಟ್ಕೊಂಡು, ಒಂದು ಧ್ಯೇಯ ಇಟ್ಕೊಂಡು ಮಾಡಿದರೆ ಅದನ್ನು ನಾವು ಈ ರೀತಿಯಲ್ಲಿ ನಾವು ಎಕ್ಸಿಬಿಟ್ ಮಾಡ್ಬೋದು, ಈ ರೀತಿಯಲ್ಲಿ ಕಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ವೆರಿ ಇಂಪಾರ್ಟೆಂಟ್. ಇದು ಫಸ್ಟ್ ಡಿಸಿಪ್ಲಿನ್ ನಾವು ಕಲಿಬೇಕಂತ ಹೇಳಿದ್ರೆ ಇದು. ಅದು ನಾವು ಸಣ್ಣದಿರುವಾಗ ನಾವು ಒಟ್ಟಿಗೆ ನಾವು ಕಲೆಕ್ಷನ್ ಮಾಡ್ತೇವೆ, ಅದು ತೆಗೊಳ್ತೇವೆ, ಇದು ತೆಗೊಳ್ತೇವೆ. ಮತ್ತು ಸ್ವಲ್ಪ ಸಮಯದ ಹೋದ ನಂತರ, ಒಮ್ಮೆ ಸ್ವಲ್ಪ ನಮಗೆ ತಿಳುವಳಿಕೆ ಬಂದ ನಂತರ ನಾನು ಹೇಳುವಂಥದ್ದು ಏನಂದರೆ, ನಾವು ಥೀಮ್ ವೈಸ್ ಹೋಗಬೇಕು. ಅವಾಗೇನಾಗ್ತದೆ, ಥೀಮ್ ವೈಸ್ ಹೋದರೆ ಒಂದು ಒಳ್ಳೆ ಕಲೆಕ್ಷನ್ ಆಗ್ತದೆ. ಸೊ ನಿಮಗೆ ಸ್ಪೆಂಡ್ ಮಾಡುವ ಟೈಮ್ ಅಷ್ಟೇ. ಓನ್ಲಿ ಥಿಂಗ್ ಈಸ್ ನಾವು ಅದು ಡೆವಲಪ್ ಮಾಡಿಕೊಳ್ಬೇಕಾಗ್ತದೆ. ಇದೇ ನಮಗೆ ಇರುವಂಥದ್ದು ಇಂಪಾರ್ಟೆಂಟ್ ಧ್ಯೇಯ ಇದ್ರೆ. ಓಕೆ ಓಕೆ. ಯಾವಾಗದಿಂದ ಸರ್ ತಮ್ಮ ಒಂದು ಇಂಟ್ರೆಸ್ಟ್ ಸ್ಟಾಂಪ್ ಕಲೆಕ್ಷನ್, ಕಾಯಿನ್ ಕಲೆಕ್ಷನ್ಗಳಲ್ಲಿ ತಮ್ಮ ಒಂದು ಇಂಟ್ರೆಸ್ಟ್ ಯಾವಾಗದಿಂದ ಶುರು ಆಯಿತು? ಸೊ ನಾನು ಹೇಳಬೇಕಾದ್ರೆ, ನಾನು 5ನೇ ವರ್ಷದಿಂದ ನಮಗೆ ನಮ್ಮ ಆಂಟಿಯವರು ಬರ್ತಿದ್ರು ಸಿಂಗಾಪುರಿಂದ. ಅವ್ರು ನಮಗೆ ಒಂದು ಸ್ವಲ್ಪ ಕಾಯಿನ್ಸ್ ಕೊಡ್ತಿದ್ರು. ಆವಾಗ ನಮಗೆ ಅದು ಕಾಯಿನ್ಸ್ ಏನು ಮಾಡೋದು ಅಂತೇಳಿ ಗೊತ್ತಿಲ್ಲ. ನಾವು ಪಿಗ್ಗಿ ಬ್ಯಾಂಕಲ್ಲಿ ಹಾಕಿರ್ತಿದ್ದೆ. ಓಕೆ. ಸೊ ಮಕ್ಕಳು ಏನು ಮಾಡ್ತಾರೆ, ತೆಗೊಳ್ತಾರೆ, ಕೆಲವರು ಬಿಸಾಡ್ತಾರೆ, ಬಿಡ್ತಾರೆ. ಬಟ್ ನಾನು ಪಿಗ್ಗಿ ಬ್ಯಾಂಕಲ್ಲಿ ಹಾಕಿರ್ತಿದ್ದೆ. ಸೊ ಸ್ವಲ್ಪ ನನಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಬರುವಾಗ ನನಗೆ ಆ ಕಾಯಿನ್ ತೆಗೆದು ನನಗೆ ಎಕ್ಸ್ಚೇಂಜ್ ಮಾಡಲಿಕ್ಕೆ ಆಯಿತು. ಏನಾದರೂ ರಿಪೀಟ್ಸ್ ಇತ್ತು. ಓಕೆ. ಸೊ ಆವಾಗ ಏನಾಯಿತು, ನಮಗೆ ಇದರಿಂದ ಏನಾದರೂ ಸಿಗ್ತದೆ, ಏನಾದರೂ ಅನುಭವ ಸಿಗ್ತದೆ, ಹಾಗೆ ಅದು ಹವ್ಯಾಸ ಡೆವಲಪ್ ಆಯಿತು. ಸೊ ಈಗ 5ನೇ ವರ್ಷದಿಂದ ಶುರು ಮಾಡಿದಂದರೆ 5 ವರ್ಷದಲ್ಲಿ ಏನು ತಿಳುವಳಿಕೆ ಇರುವುದಿಲ್ಲ. ಬಟ್ ಆದರೆ ಅದು ತೆಗೆದಿಟ್ಟ ಕಾಯಿನನ್ನು ನಾವು ಪಿಗ್ಗಿ ಬ್ಯಾಂಕಲ್ಲಿ ಇಟ್ಟದನ್ನು ತೆಗೆದು ನಮಗೆ ಎಕ್ಸ್ಚೇಂಜ್ ಮಾಡುವಾಗ ಏನು ಬೇರೆ ಒಂದು ಕಾಯಿನ್ ಸಿಗುವಾಗ, ಏನಾದರೂ ಒಂದು 50 ಕಾಯಿನ್ ಇದ್ದರೆ, ಒಂದು 20 ರಿಪೀಟ್ ಇದ್ದರೆ, ಅದ್ರಲ್ಲಿ ಒಂದು 20 ನಾವು ಎಕ್ಸ್ಚೇಂಜ್ ಮಾಡಿದ್ರೆ ನಮ್ಗೆ 20 ಕಾಯಿನ್ ಆ್ಯಡ್ ಆಯ್ತು ಅದರಲ್ಲಿ. ಓಕೆ. ಹಾಗೆ ನಾವು ಮಾಡ್ತಿದ್ದೆವು. ಓಕೆ. ಮತ್ತು ಆವಾಗ ಹೇಗಿತ್ತು, ಪೇರೆಂಟ್ಸ್ ಎಂಕರೇಜ್ ಮಾಡ್ತಿರ್ಲಿಲ್ಲ. ಇದು ನೋಡಿ, ಇದಕ್ಕೆ ಹಣ ಬೇಕು. ಸೊ ನಮಗೆ ಸ್ವಲ್ಪ ಪಾಕೆಟ್ ಮನಿ ಕೊಡ್ತಿದ್ರು. ಪಾಕೆಟ್ ಮನಿಯನ್ನು ನಾನು ಇದಕ್ಕೆ ಸ್ಟ್ಯಾಂಪ್ಸ್ ತಗೊಳ್ತಿದ್ದೆ. ಸ್ಕೂಲ್ ಬುಕ್ ಕಂಪ್ನಿಗೆ ಹೋಗಿ ಸ್ಟ್ಯಾಂಪ್ ತಗೊಳ್ತಿದ್ದೆ. ಮತ್ತು ನಮ್ಮ ಇಂಡಿಯನ್ ಇಂಡಸ್ಟ್ರೀಸ್ನಲ್ಲಿ ಇತ್ತು, ಅಲ್ಲಿ ಮುಂಚೆ ಇದರಲ್ಲಿ ಸ್ಟ್ಯಾಂಪ್ಸ್ ಮಾಡ್ತಿದ್ರು ಅವಾಗೆಲ್ಲ. ನಾವು ತಗೊಂಡು ಅದನ್ನು ಆ್ಯಡ್ ಮಾಡ್ತಿದ್ದೆವು. ಹಾಗೆ 5ನೇ ವರ್ಷದಲ್ಲಿ ಶುರುವಾಗಿದೆ ತಮ್ಮ ಇಂಟ್ರೆಸ್ಟ್. 5ನೇ ವರ್ಷ ಅಂದರೆ ನಾಟ್ ಪ್ರಾಪರ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆದಮೇಲೆ ಇದೆಲ್ಲ ತಿಳುವಳಿಕೆ ಬಂತು. ಆವಾಗೆಲ್ಲ ಅಂದರೆ ಪೋಸ್ಟೇಜ್ ಸ್ಟ್ಯಾಂಪ್ಸ್ ಅಂತೇಳಿ, ಈಗ ಪೋಸ್ಟೇಜ್ ಸ್ಟ್ಯಾಂಪ್ಸ್ ನಿಮಗೆ ಕಾಣೋದಿಲ್ಲ. ಮುಂಚೆ ನಮಗೆ ಇದರಲ್ಲಿ ಬರ್ತಿತ್ತು, ಯಾವುದರಲ್ಲಿ ಎನ್ವಲಪಲ್ಲಿ ಬರ್ತಿತ್ತು. ನಾವು ನಮ್ಮ ಅಂಗಡಿಗೆ ಹೋಗಿ ಎನ್ವಲಪನ್ನು ತೆಗೆದಿಟ್ಟು ಆ ಸ್ಟ್ಯಾಂಪನ್ನು ನಾವು ಕಲೆಕ್ಟ್ ಮಾಡಿ ಇಡ್ತಿದ್ದೆವು. ಆವಾಗ ಕೆಲವರು ಹೇಳ್ತಿದ್ರು,
ಟ್ರಾವೆಲ್ಡ್ ಸ್ಟ್ಯಾಂಪ್ ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋಕ್ಕೆ ಇಟ್ ಇಸ್ ಕಾಲ್ಡ್ ಎಸ್ ಟ್ರಾವೆಲ್ಡ್ ಸ್ಟ್ಯಾಂಪ್ ಅಂತೇಳಿ. ಟ್ರಾವೆಲ್ ಸ್ಟ್ಯಾಂಪ್ ನೀವು ಕಲೆಕ್ಟ್ ಮಾಡಿದರೆ ವ್ಯಾಲ್ಯೂ ಜಾಸ್ತಿ ಅಂತ ಹೇಳ್ತಿದ್ರು. ಸೊ ನಾವೆಲ್ಲ ಪೋಸ್ಟ್ ಬಂದದ್ರನ್ನು ಕಟ್ ಮಾಡಿ ತೆಗೆದಿರ್ತಿದ್ದೆವು. ಸೊ ದ್ಯಾಟ್ ಈಸ್ ಹೌ ಯು ಡೆವಲಪ್. ಓಕೆ ಓಕೆ. ಹಾಗೆ ಮಾಡಿ ಆವಾಗ ಜಸ್ಟ್ ಕಲೆಕ್ಷನ್ ಮಾತ್ರ, ಥೀಮ್ ಅಂತೇಳಿ ಇರಲಿಲ್ಲ. ಆವಾಗ ಬರೀ ಕಲೆಕ್ಷನ್. ನಂತರ ನಮ್ಮ ಫ್ರೆಂಡ್ಸ್ ಹತ್ರ ನಾವು ಮಾತಾಡುವಾಗ ನನ್ನ ಹತ್ರ ಒಂದು 50 ಸ್ಟ್ಯಾಂಪ್ ಉಂಟು, ನನ್ನ ಹತ್ರ 100 ಸ್ಟ್ಯಾಂಪ್ ಉಂಟು ಅಂತೇಳಿ ಆ ನಮ್ಮನೆ ಕಾಂಪಿಟೇಷನ್. ಅದು ಯಾವುದು ನಮ್ಮೆಲ್ಲ ಪೋಸ್ಟ್ ಬಂದದ್ದೇ ಸ್ಟ್ಯಾಂಪ್ಸನ್ನು ನಾವು ಕಲೆಕ್ಟ್ ಮಾಡ್ತಿದ್ದೆವು ಅಲ್ವಾ. ಹಾಗೆ ನಂತರ ಹಾಗೆ ಕ್ಲಾಸಿಗೆ ಮುಂದೆ ಹೋಗ್ತಾ ಇರುವಾಗ ಹಾಗೆ ಇರುವಾಗ ಕೆಲವು ಎಕ್ಸಿಬಿಷನ್ಸ್ ಆಗ್ತಿತ್ತು. ಆ ಎಕ್ಸಿಬಿಷನ್ಸ್ ಹೋಗುವಾಗ ನಮ್ಗೆ ಸ್ವಲ್ಪ ಇನ್ಸ್ಪಿರೇಷನ್ ಬರ್ತಿತ್ತು ಮಾಡುವ ಅಂತೇಳಿ. ಮನೆಗೆ ಬರ್ತಿದ್ದೆ, ಅಮ್ಮನ ಹತ್ರ ಕೇಳ್ತಿದ್ದೆ, ಅಮ್ಮ ಹಣ ಕೊಡ್ತಿದ್ರು. ಅದು ನಾನು ಅಮ್ಮ ಹೇಳ್ತಿದ್ರು ಇದನ್ನು ನೀವು ತಗೊಂಡು ಜಸ್ಟಿಫೈ ಮಾಡಬೇಕಂತ ಹೇಳಿದರು. ಸೊ ಐ ಥಿಂಕ್ ಐ ಹ್ಯಾವ್ ಜಸ್ಟಿಫೈಡ್ ದಿಸ್ ಕಲೆಕ್ಷನ್. ಹಾಗೆ ಇಂಪಾರ್ಟೆಂಟ್ ಥಿಂಗ್ ಇಸ್ ಹಣ ಕೊಟ್ಟರೆ ಎಲ್ಲ ಸಿಗ್ತದೆ, ಬಟ್ ಹಣ ಕೊಟ್ಟರೆ ಏನು ಬೇಕಂತೇಳಿ ನಮಗೆ ಬೇಕು. ಕರೆಕ್ಟ್. ಹಣಕ್ಕೆ ಒಂದು ಬೆಲೆ ಕೂಡ ನಾವು ಕೊಡಬೇಕಾಗ್ತದೆ. ಹಣ ನಿಮಗೆ ಸಿಂಪ್ಲಿ ಹೀಗೇನೆ ಬರೋದಿಲ್ಲ. ನಮ್ಮ ಹಣ ನಾವು ಜೋಪಾನವಾಗಿ ಇಡಬೇಕು. ಕರೆಕ್ಟ್. ಹಾಗೆ ಅದು ನನಗೆ ಹಾಗೆ ಡೆವಲಪ್ ಮಾಡಿಕೊಂಡೆ ನಾನು. ಈ ಪರ್ಟಿಕ್ಯುಲರ್ ಸೆಕ್ಷನ್ನಲ್ಲಿ ಇದು ಸ್ಟ್ಯಾಂಪ್ಸ್ ಇಶ್ಯೂಡ್ ಆನ್ ಡಿಫ್ರೆಂಟ್ ಮೆಟೀರಿಯಲ್ಸ್. ಈಗ ನೋಡಿ ಸರ್, ಈಗ ನೀವು ಕ್ರೋಶಿಯಾ ಅಂತ ಕೇಳಿದಿರಿ, ನಿಟ್ಟಿಂಗ್ ಅಂತ ಕೇಳಿದಿರಿ, ನೀವು ಮತ್ತೆ ವೂಲ್ ಅಂತೇಳಿ ಕೇಳಿದಿರಿ ನೀವು. ಇದೆಲ್ಲ ಅದರಲ್ಲೇ ಇಶ್ಯೂ ಮಾಡಿದ್ದ ಸ್ಟ್ಯಾಂಪ್ಸ್ ಇದು. ಇದೆಲ್ಲ ನಿಟ್ಟಿಂಗಲ್ಲಿ, ವೂಲಲ್ಲಿ ಇದರಲ್ಲಿ ಇಶ್ಯೂ ಮಾಡಿದ್ದು. ಇದು ವೆಲ್ವೆಟಲ್ಲಿ ಇಶ್ಯೂ ಮಾಡಿದ್ದು. ಇದು ಸೆರಾಮಿಕ್, ನಾವು ಸೆರಾಮಿಕ್ ಟೈಲ್ಸ್ ನೋಡ್ತೀವಿ, ಸೆರಾಮಿಕ್ ಟೈಲ್ ಮೇಲೆ ಸ್ಟ್ಯಾಂಪ್ ಉಂಟು. ಲೆದರ್ನ ಮೇಲೆ ಇಶ್ಯೂ ಮಾಡಿದ ಸ್ಟ್ಯಾಂಪ್ ಉಂಟು. ಇದು ಗ್ಲಾಸಿನ ಮೇಲೆ ಮಾಡಿದ ಸ್ಟ್ಯಾಂಪ್ ಉಂಟು. ಸೊ ಇದು ನಿಮಗೆ ಇದು ಕೂಡ ಸೇಮ್. ಇದು ನಮಗೆ ಒಂದು ನಮ್ಮ UAE ಇದೊಂದು ಇದು ಬರ್ತದೆ, ಅದರದ್ದು ಯಾವುದು ಸೀಡ್, ಆ ಸೀಡಿನ ಮೇಲೆ ಇಶ್ಯೂ ಮಾಡಿದ ಸ್ಟ್ಯಾಂಪ್ ಇದೆ. ಸೊ ಹಾಗೆ ತುಂಬ. ಈಗ ನೋಡಿ, ಇದು ನಿಮಗೆ ಮರದ ಮೇಲೆ ವೀನಿಯರ್ ಅಂತ ಹೇಳ್ತೇವೆ, ವೀನಿಯರ್ನ ಮೇಲೆ ಇಶ್ಯೂ ಮಾಡಿದ ಸ್ಟ್ಯಾಂಪ್ ಇದೆ. ಇದು ನಿಮಗೆ ಲೆದರ್, ಇದು ಕಾರ್ಕ್. ಮತ್ತು ಇಲ್ಲಿಗೆ ಬಂದರೆ ನಿಮಗೆ ಇದು ಕೂಡ ಹಾಗೆ ವುಡ್. ಇದು ನಿಮಗೆ ಪುನಃ ನಿಮಗೆ ಗೋಲ್ಡನ್ ಫಾಯಿಲ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಟಿಶ್ಯೂ ಪೇಪರ್ ಮೇಲೆ ಇಶ್ಯೂ ಮಾಡಿದ್ದಾರೆ. ಇದು ಎಂಟರ್ ಒಂದು ಎಷ್ಟು ಕಂಟ್ರಿಗಳದ್ದು ಇದೆಲ್ಲ ಹೆಚ್ಚಾಗಿ ಇದೆಲ್ಲ ಆಸ್ಟ್ರಿಯಾ ಕಂಪನಿ ಅವರು ಇಶ್ಯೂ ಮಾಡ್ತಾರೆ. ಸೊ ಇದು ನಿಮಗೆ ಸ್ಕೀಯಿಂಗ್ ಬೋರ್ಡ್ ಅಂತೇಳಿ ಉಂಟು. ಸ್ಕೀಯಿಂಗ್ ಬೋರ್ಡ್ ಇದು ಟಿಪ್ಪಿನ ಮೇಲೆ ಇಶ್ಯೂ ಮಾಡಿದ ಸ್ಟ್ಯಾಂಪ್ ಇದೆ. ಇದು ವೆಲ್ಕ್ರೋ ಮೇಲೆ ಮಾಡಿದ ಸ್ಟ್ಯಾಂಪ್ ಇದೆ. ಒಂದು ಎಷ್ಟು ಕಂಟ್ರಿ ಇರ್ಬೋದು ಸರ್? ಯಾಕಂದ್ರೆ ನಾವು ಬಹಳ ಜನ ನೋಡ್ಬೇಕಂತ ಮೇ ಬಿ ಒಂದು 70 ಕಂಟ್ರೀಸ್. ಅಂದರೆ ಇದು ಮಾಡಬೇಕಾದ್ರೆ ಪ್ರತಿಯೊಂದು ಕಂಟ್ರಿಗೆ ಅವರವರ ಡಿಸೈನರ್ ಇರ್ತಾರೆ, ಅವರವರ ಒಂದು ನಾವು ಏನು ಹೇಳ್ತೇವೆ ಬ್ರೈನ್ಸ್ ಅಂತ ಹೇಳ್ತಾರೆ, ಅವರು ಆಯಾ ಇದಕ್ಕೆ ಸರಿಯಾಗಿ ಮಾಡ್ತಾರೆ. ಅಂದರೆ ಕೆಲವು ನಮಗೆ ಪ್ರಮೋಷನ್ಗೋಸ್ಕರ ಸ್ಟ್ಯಾಂಪ್ ಒಳ್ಳೆ ಇಶ್ಯೂ ಮಾಡ್ತಾರೆ. ಈಗ ಒಳ್ಳೆ ಪಿಕ್ಚರ್ ಇದ್ದ ಸ್ಟ್ಯಾಂಪ್ ಇದ್ರೆ, ಈಗ ಮುಂಚೆ ನಾವು ನೋಡೋದು ಗಾಂಧಿ, ನೆಹರು, ಇಂದಿರಾ ಗಾಂಧಿ ಇಷ್ಟೇ ನೋಡೋದು, ಅಷ್ಟೇ ಬಿಟ್ಟರೆ ಬೇರೆ ಇರಲಿಲ್ಲ. ನಂತರ ಅದು ಚೇಂಜ್ ಆಯಿತು. ಅದ್ರೇನು ಬಂತು, ಕೆಲವು ಆರ್ಟ್ ಇದು ಬಂತು, ಕೆಲವು ಕಲ್ಚರ್ ಇದು ಬಂತು, ಕೆಲವು ಯುಟೆನ್ಸಿಲ್ಸ್ ಬಂತು, ಕೆಲವು ನಿಮಗೆ ಪದಾರ್ಥಗಳದ್ದು ಬಂತು, ಕೆಲವು ನಿಮ್ಮ ಮಟ್ಟಿಗುಳ್ಳದು ಬಂತು. ಇದೆಲ್ಲ ಹೀಗೆ ಮಾಡಿದ್ರು. ಅಂದರೆ ಒಂದು ಟೈಮಲ್ಲಿ, ಒಂದು ರೆಜಿಮಲ್ಲಿ ಬರೀ ಅದು ನಾವು ಒಂದು ಇಂದಿರಾ ಗಾಂಧಿ, ನೆಹರು ಇಷ್ಟೇ, ಗಾಂಧಿ ಬಿಟ್ಟರೆ ಬೇರೆ ನಾವು ನೋಡ್ತಿರ್ಲಿಲ್ಲ. ಕರೆಕ್ಟ್. ಹೌದು. ಸೊ ಅದೊಂದು ಟ್ರಾನ್ಸ್ಫಾರ್ಮೇಷನ್ ಆಯಿತು. ಸೊ ಒಂದು ಟೈಮಲ್ಲಿ ಇಟ್ ವಾಸ್ ರಿಸ್ಟ್ರಿಕ್ಟೆಡ್. ಹಾಗೆ ಈಗ ಸರ್ ನಾನು ಕೇಳ್ಪಟ್ಟೆ, ಅಂದರೆ ಈ ಕಾಯಿನ್ಸ್ಗಳು ಕೂಡ ಕಾಕತೀಯ, ಗಂಗಾ, ಕದಂಬ ಕಾಲದ್ರೆಲ್ಲ ಕಾಯಿನ್ಗಳಿದೆ. ಸೊ ಅದರಲ್ಲಿ ನಾವು ನೋಡಿದಾಗ ಎಲ್ಲೂ ಇಲ್ಲದ ಕಾಯಿನ್ಗಳು ಇಲ್ಲಿದೆ, ಅದು ಪ್ರಶಾಂತ್ ಸರ್ ಹತ್ರ ಇದೆ. ಸೊ ಹಾಗೆಂತೇಳಿ ಈ ಗಂಗಾ ಕಾಯಿನ್ಸ್ ನಾನು ಶುರು ಮಾಡಿದ್ದು ಫಸ್ಟ್ ಒಂದು ಕಾಯಿನಿಂದ. ಅದು ನನ್ನ ಫಸ್ಟ್ ನಂಬರ್ ಕಾಯಿನ್. ಅದು ಫಸ್ಟ್ ನಂಬರ್ ಕಾಯಿನ್. ಅದು 2008 ನಾನು ಮಾಡಿದ್ದೆ. ಸೊ ಅದಾದಮೇಲೆ ನನಗೆ ಒಂದು ಇದಕ್ಕೆ ಹೋದಾಗ ನನಗೆ ಒಂದು 3 ಕಾಯಿನ್ ಎಕ್ಸ್ಟ್ರಾ ಸಿಕ್ಕಿತ್ತು. ಸೊ 3 ಕಾಯಿನ್ ಎಕ್ಸ್ಟ್ರಾ ಸಿಕ್ಕಿದಾಗ ನನಗೆ ಒಂದು 4 ಕಾಯಿನ್ಸ್ ಆ್ಯಡ್ ಆಯಿತು. ನಂತರ ಆ್ಯಡ್ ಆಗಿ 25 ತನಕ ಬಂತು. ಯಾವ ಕಾಯಿನ್ಸ್ ವೆರಿ ರೇರ್ ಅಂತ ಹೇಳಿದೆವು, ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗಲ್ಲ ಅಂತ ಒಂದು ಕಾಯಿನ್ ಕೇಳ್ಪಟ್ಟೆ, ಅದನ್ನು ನೋಡಿ ತೋರಿಸ್ತೀರಾ ಸರ್? ಅದು ತೋರಿಸ್ತೇನೆ. ಅದರಲ್ಲಿ ಆ್ಯಕ್ಚುಲಿ ಗಂಗಾ ಕಲೆಕ್ಷನ್ ಈಗ 310 ವೆರೈಟಿ ಆಗಿದೆ. ಆ 310 ವೆರೈಟಿ ಈಗ ಎಲ್ಲಿಯೂ ಇಲ್ಲ. ಸಲಾರ್ಜಂಗ್ ಮ್ಯೂಸಿಯಮಲ್ಲಿ 39 ಕಾಯಿನ್ಸ್ ಇದೆ. ಇನ್ನೊಂದು ಕಲೆಕ್ಟರ್ ಹತ್ರ ಒಂದು 60 ಕಾಯಿನ್ಸ್ ಇದೆ. ಅದು ಬಿಟ್ಟರೆ ದ ಹೈಯೆಸ್ಟ್ ನಂಬರ್ ಇರೋದು ನನ್ನ ಹತ್ರ ಮಾತ್ರ. ಎಷ್ಟು ಕಾಯಿನ್ಸ್ ಇದೆ ತಮ್ಮ? 30 ಕಾಯಿನ್ಸ್. 310. ಓ ಮೈ ಗಾಡ್. ಓಕೆ ಸರಿ. 310 ಕಾಯಿನ್ಸ್. ಅದು ಕೂಡ ಸಿಮಿಲಾರಿಟಿ ಯಾವುದಿಲ್ಲ, 310 ವೆರೈಟೀಸ್. ಸೊ ಈಚ್ ಕಾಯಿನ್ ಹ್ಯಾಸ್ ಟು ಸ್ಪೀಕ್ ಬೈ ಇಟ್ ಸೆಲ್ಫ್. ಸೊ ಅದರಲ್ಲಿ ಒಂದು ಒಳ್ಳೆ ಅಬ್ಸರ್ವೇಷನ್ ಅಂದರೆ ನಾನು ಮಾಡಿದ್ದು, ನಾನು ರಿಸರ್ಚ್ ಮಾಡ್ತಿದ್ದೇನೆ. 180 ಕಾಯಿನ್ ಬಿಗರ್ ಸೈಜ್ ಕಾಯಿನ್ ಇದೆ. ಓಕೆ,
ಮತ್ತು 130 ಕಾಯಿನ್ ಸಣ್ಣದು ಕಾಯಿನ್ ಇದೆ. ಓಕೆ. ಆ 180 ಕಾಯಿನಲ್ಲಿ 45 ವೆರೈಟೀಸ್ ಇದೆ. ಓಕೆ. ಈಗ ನೋಡಿ ನೀವು 180 ಡಿವೈಡ್ ಬೈ 45 ಮಾಡಿದರೆ ಸಾಧಾರಣ ಒಂದು ಕಾಯಿನ್ ಒಂದೇ ಲೆಕ್ಕದ ಕಾಯಿನ್ 4 ಅಂತ ಎನಿಸ್ಬೋದು. ಅಂದರೆ ಆ ಇಕ್ವೇಷನ್ ಆ 4 ಕಾಯಿನ್ಸ್ನಲ್ಲಿ ವೆರೈಟೀಸ್ ಡಿಫ್ರೆನ್ಸ್ ಅಂದರೆ ಒಂದರಲ್ಲಿ ನಿಮಗೆ ಕನ್ನಡ ಲೆಜೆಂಡ್ಸ್ ಬೇರೆ ಇದೆ, ಒಂದರಲ್ಲಿ ಜ್ಯುವೆಲ್ರಿ ಯೂಸ್ ಮಾಡಿದ್ದು ಬೇರೆ ಇದೆ, ಒಂದರಲ್ಲಿ ಕಾಲಿಗೆ ಗೆಜ್ಜೆ ಹಾಕಿದ್ದು ಬೇರೆ ಇದೆ, ಒಂದಕ್ಕೆ ನಾಮ ಬೇರೆ ಇದೆ. ಸೊ ಈ ನಮೂನೆದೆಲ್ಲ ರಿಲೀಜಿಯಸ್ ಸಿಂಬಲ್ಸ್ ಇದೆ. ಸೊ ಹಾಗೆಲ್ಲ ನಾವು ಡಿಸೈಫರ್ ಮಾಡಿ ಆ ಒಂದು ಕಾಯಿನ್ ಈಗ ನೋಡಿ ಇದು ನಿಮಗೆ ಈ ಪರ್ಟಿಕ್ಯುಲರ್ ವೆರೈಟಿ ಉಂಟು. ಇದರಲ್ಲಿ ನಿಮಗೆ ಇದರಲ್ಲಿ ಬ್ರಾಂಚಸ್ ಅಬೌವ್ ದ ಎಲಿಫೆಂಟ್ ಅಂತ ಹೇಳಿ ಉಂಟು. ಸೊ ಪ್ರತಿಯೊಂದು ಬ್ರಾಂಚಸ್ ಬೇರೆ ಬೇರೆ ಥರ ಇದೆ ನೋಡಿ. ಇದು ಬೇರೆ ಇದೆ, ಇದು ಬೇರೆ ಇದೆ, ಇದು ಬೇರೆ ಇದೆ. ಇದೆಲ್ಲ ಈ ಟ್ರೀ ಬ್ರಾಂಚಸ್ ಉಂಟಲ್ಲ ಬೇರೆ ಬೇರೆ ಥರದಲ್ಲಿದೆ. ನೆಕ್ಸ್ಟ್ ಬರುವಾಗ ರಿಲೀಜಿಯಸ್ ಸಿಂಬಲ್ ಅಂತ ಹೇಳ್ತೇವೆ ನಾವು. ರಿಲೀಜಿಯಸ್ ಸಿಂಬಲ್ ಅಂದರೆ ಇದರ ಶಂಖಚಕ್ರ ಇದೆ, ಇದಕ್ಕೆ ಬೀಟ್ಲ್ ನಟ್ ಉಂಟು, ಇದಕ್ಕೆ ಅಂಕುಶ ಉಂಟು, ಅಂಬ್ರೆಲ್ಲ ಉಂಟು. ಸೊ ಇದ್ರ ಚಂದ್ರ ಸೂರ್ಯ ಉಂಟು, ಶಿವಲಿಂಗ ಉಂಟು. ಸೊ ಇದೆಲ್ಲ ಬೇರೆ ಬೇರೆ ರಿಲೀಜಿಯಸ್ ಸಿಂಬಲ್ಸಲ್ಲಿದೆ. ಇಲ್ಲಿ ಬಂದಾಗ ನಿಮಗೆ ಬೇರೆ ಬೇರೆ ಥರ ಅಂಬ್ರೆಲ್ಲ ಇದೆ. ಮತ್ತು ಫ್ಲೈ ವಿಶ್ಕ್ ಅಂತ ಹೇಳ್ತೇವೆ ನಾವು, ಚಾಮರ್ ಅಂತ ಹೇಳ್ತೇವೆ. ಇದರಲ್ಲಿ ಚಾಮರ್ ಇದೆ ಇಲ್ಲಿ ಹಾಗೆ. ಮತ್ತು ಹಾಗೇನೆ ಇದು ಸಿ ವೆರೈಟಿಯಲ್ಲಿ ಬರುವಾಗ ಕನ್ನಡ ಲೆಜೆಂಡ್ಸ್ ಬರ್ತದೆ. ಕನ್ನಡ ಲೆಜೆಂಡ್ಸ್ ಅಂದರೆ ನಿಮಗೆ ಶ್ರೀ ಇದೆ, ಪದ ಇದೆ, ಭುಜ ಇದೆ, ವದ ಇದೆ, ಪಗ ಇದೆ. ಅಂದರೆ ಎಲ್ಲ ಅವರವರ ಹಳೆಗನ್ನಡದಲ್ಲಿ ಇಶ್ಯೂ ಮಾಡಿದ ಕಾಯಿನ್ಸ್ಗಳಿದೆ. ನಮ್ಮ ಡಿ ಕ್ಯಾಟಗರಿಗೆ ಬರುವಾಗ ಇಲ್ಲಿ ಜ್ಯುವೆಲರಿ ವೆರೈಟಿ ಅಂತ ಹೇಳ್ತೇವೆ ನಾವು. ಇದರಲ್ಲಿ ನಿಮಗೆ ಎಲ್ಲ ಜ್ಯುವೆಲರಿ ಇದರಲ್ಲಿ ನೋಡಿದರೆ ಇದರ ಒಂದರಲ್ಲಿ ಯಾವುದು ನಿಮಗೆ ಸಿಮಿಲಾರಿಟಿ ಇಲ್ಲ ನೋಡಿ. ಒಂದರಲ್ಲಿ ನಿಮಗೆ 3 ಲೈನ್ 4 ಲೈನ್ ಬೀಡ್ಸಲ್ಲಿ ಚೈನ್ ಇದೆ, ಒಂದರಲ್ಲಿ 3 ಲೈನ್ ಇದೆ, ಒಂದರಲ್ಲಿ ನಿಮಗೆ ಇಂಟರ್ವಲ್ಸ್ ಚೇಂಜ್ ಇದೆ, ಒಂದರಲ್ಲಿ ಟ್ವಿಸ್ಟೆಡ್ ಇದೆ, ಒಂದರಲ್ಲಿ ನಿಮಗೆ ಎಲ್ಲ ಥರದಾಗಿ ಎಲ್ಲ ನಮ್ಮದು ವೆರೈಟಿ ಒಂದರಲ್ಲಿದೆ, ಒಂದರಲ್ಲಿ 8 ವೆರೈಟಿದು ಬೀಡ್ಸ್ ನಮ್ಮನ್ನು ಹಾಕಿದುಂಟು. ಹಾಗೆ ಎಲ್ಲ ಪ್ರತಿಯೊಂದು ವೆರೈಟೀಸ್ ಬೇರೆ ಬೇರೆ ಇದೆ ಇದರಲ್ಲಿ. ಹಾಗೆ ನೀವು ನೆಕ್ಸ್ಟ್ ನೋಡುವಾಗ ಅದರ ಕಿವಿಯ ಭಾಗದಲ್ಲಿ ಎಲ್ಲ ಪ್ರತಿಯೊಂದು ಕಿವಿಯದ್ದು ಜ್ಯುವೆಲ್ಲರಿ ಬೇರೆ ಬೇರೆ ಇದೆ ಇದರಲ್ಲಿ ಹಾಗೆ. ಸೊ ಇದೆಲ್ಲ ಅಬ್ಸರ್ವೇಷನ್ಸ್ ನಾನು ಮಾಡಿದ್ದು. ಈಗ ನಮಗೆ ಎಲಿಫೆಂಟಿಗೆ ತಿಲಕಗಳಿದೆ ನೋಡಿ. ಇದರಲ್ಲಿ ವೈಶ್ಯವೈಟ್ಸ್ ಇದ್ದಾರೆ, ವೈಷ್ಣವೈಟ್ಸ್ ಇದ್ದಾರೆ, ಶೈವೈಟ್ಸ್ ಇದ್ದಾರೆ. ಸೊ ಇದರಲ್ಲಿ ನೀವು ನಾಮಗಳು ಕಾಣ್ಬೋದು. ಇದು ನೋಡಿ ಇಲ್ಲಿ 2 ನಾಮ ನೋಡಿ. ಇದು ನಿಮಗೆ ರೌಂಡ್ ನಾಮವೂ ಇದೆ, ವೈಷ್ಣವ ಇದೆ, ಶೈವೈಟ್ಸ್ ಕೂಡ ಇದೆ, ಕರೆಕ್ಟ್ ಕಾಂಬಿನೇಷನ್ ಇದೆ. ಇಲ್ಲಿ ನಿಮಗೆ ನೋಡಿ 5 ನಾಮ ಇದೆ. ಸೊ ಅದೆಲ್ಲ ಬೇರೆ ಬೇರೆ ಅಂದರೆ ಆ ಟೈಮಿಗೆ ಮತ್ತು ಪೀರಿಯಡಿಗೆ ಅದು ಹೋಲಿಕೆಯಾಗಿ ಬರ್ತದೆ. ಹಾಗೆ ಇದರ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಆಗ್ತದೆ. ನೆಕ್ಸ್ಟ್ ಬರುವಾಗ ನಮಗೆ ಈ ದಂತ ಅಂತ ಹೇಳ್ತೇವಲ್ಲ, ದಂತದಲ್ಲಿ ಏನು ಮಾಡಿದ್ದೇವೆ ಅದಕ್ಕೊಂದು ಸ್ಟಾಪರ್ ಅಂತೇಳಿ ಹಾಕ್ತಿದ್ರು ದಂತಕ್ಕೆ. ಅದೆಲ್ಲ ಸ್ಟಾಪರ್ ಹಾಕಿದ್ದು ಬೇರೆ ಬೇರೆ ರಿಂಗ್ಸ್ ಅಂತೇಳಿ ಹಾಕ್ತಿದ್ರು. ಇದೆಲ್ಲ ಬೇರೆ ಬೇರೆ ಥರದ್ದು ಬೀಡ್ಸ್ ಸ್ಟಾಪರ್ಸ್ ಇದೆಲ್ಲ ಹಾಕಿ ಮಾಡಿದ ಡಿಸೈನ್ಗಳಿದೆ. ಅದಕ್ಕಿಂತ ಒಂದು ವೆರೈಟಿ ಆಗಿದೆ. ಇದರಲ್ಲಿ ಏನಾಗ್ತದೆ ಈಗ ನಾನು ಹೇಳಿದಲ್ಲ 45 ವೆರೈಟೀಸ್ ಅಂತ ಹೇಳಿದಲ್ಲ, 45 ವೆರೈಟೀಸಲ್ಲಿ ಇದು ಸ್ವಲ್ಪ ವೇರಿಯೇಷನ್ಸ್ ಆಗ್ತದೆ. ಆವಾಗ ಇಟ್ ಬಿಕಮ್ಸ್ ಡಿಫ್ರೆಂಟ್ ಕಾಯಿನ್ ಹಾಗೆ. ಅಂದರೆ ಈಗ 180 ಅಂತ ಹೇಳಿದ ಕೂಡ 180 ಬೇರೆ ಬೇರೆ ಥರ ಅಲ್ಲ. 180ರಲ್ಲಿ ಕೂಡ 45 ವೆರೈಟೀಸಲ್ಲಿ ಬೇರೆ ಬೇರೆ ಥರ ಪರ್ಮಿಟೇಷನ್ ಕಾಂಬಿನೇಷನ್ ಹಾಗೆ ಹಾಗೆ. ಸೊ ಇದೆಲ್ಲ ಸ್ಮಾಲರ್ ಕಾಯಿನ್ಸ್. ಈ ಸ್ಮಾಲರ್ ಕಾಯಿನ್ಸಲ್ಲಿ ಏನಿರ್ತದೆ, ಸ್ಮಾಲರ್ ಕಾಯಿನ್ಸಲ್ಲಿ ನಿಮಗೆ ಇನ್ನೂ ಚೆಂದ ಡಿಸೈನ್ಗಳಿರ್ತದೆ. ಅಂದರೆ ಈಗ ಹಿಂದುಗಡೆ ಇದು ಪಿಕಾಕ್ ಇದೆ, ಇದರಲ್ಲಿ ಇದು ಕೂಡ ಪಿಕಾಕ್ ಇದೆ ನೋಡಿ. ಇದು ನಿಮಗೆ ಪಿಕಾಕ್ ವಿತ್ ಸೂರ್ಯಚಂದ್ರ ಆಗಿದೆ ಬ್ಯಾಕ್ ಸೈಡ್. ಸೊ ಇದೆಲ್ಲ ಡಿಸೈನ್ಸ್ ನಾವು ಖುದ್ದಾಗಿ ಅಂದರೆ ಇದಕ್ಕೆ ಇಮ್ಯಾಜಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ವೆರಿ ರೇರ್ ಅಂತ ಹೇಳಿದ್ರೆ ಸರ್, ಇಲ್ಲಿ ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗಲ್ಲ ಅನ್ನುವಂಥದ್ದು ಬೇಕು ಸರ್. ಸೊ ಇದರಲ್ಲಿ ಈ 45 ವೆರೈಟೀಸ್ ಅಬ್ವರ್ಸ್ನಲ್ಲಿ ಒಂದು ಕಾಯಿನ್, ಇದೊಂದು ಕಾಯಿನ್ ಇದೆ ನೋಡಿ. ಇದು ಕಾಯಿನ್ ಮತ್ತು ಇದೆರಡು ಕಾಯಿನ್, ದೀಸ್ ಆರ್ ಎಕ್ಸ್ಟ್ರೀಮ್ಲಿ ರೇರ್. ಇಷ್ಟ ತನಕ ಒಂದೊಂದೇ ಪೀಸ್ ಸಿಕ್ಕಿದೆ. ಇದೆರಡು 2ನೇ ಲೈನ್ ಮತ್ತು 3ನೇ ಲೈನ್ ಇದೆ. ಇದು ಒಂದೊಂದೇ ಪೀಸ್ ಸಿಕ್ಕಿದೆ. ಒಂದು ಆನೆಯ ಸೊಂಡಿಲು ಕೆಳಗೆ ನಿಮಗೆ ಒಂದು ನಮ್ಮ ವೂಮಿನಲ್ಲಿ ಇದ್ದ ಎಲಿಫೆಂಟ್ ಆಗಿದೆ, ರೌಂಡ್ ಆಗಿದೆ, ಕರೆಕ್ಟ್ ರೌಂಡ್ ಅಲ್ಲಿ. ಇದು ನಿಮಗೆ ನೋಡಿ ಬೇಬಿ ಎಲಿಫೆಂಟ್ ಇದೆ. ಸೊ ಇದು ಸಪೋಸ್ ಟು ಬಿ ರೇರ್, ವೆರಿ ಎಕ್ಸ್ಟ್ರೀಮ್ಲಿ ರೇರ್ ಈ 2 ಕಾಯಿನ್ಸ್. ಇದೆಲ್ಲ ಗಂಗಾ ಕಾಯಿನ್ಸೇ ಇದು. ಸೊ ಹಾಗೇನೆ ತುಂಬ ವೆರೈಟಿಗಳಿದೆ. ಈಗ ಇದರಲ್ಲಿ ನೋಡಿ ನಿಮಗೆ ಬರ್ಡ್ಸ್ಗಳಿದೆ. ಈಗ ಇದು ನೋಡಿ, ಇದು ಪ್ಯಾರೆಟ್, ಇದು ಈ ಸೆಂಟ್ರಲ್ ಇರುವಂಥ ಉಂಟಲ್ಲ ಸಿಟ್ಟಿಂಗ್ ಪ್ಯಾರೆಟ್ ಇದೆ, ಮತ್ತು ಫ್ಲೈಯಿಂಗ್ ಪ್ಯಾರೆಟ್ ಇದೆ. ಇದು ಫ್ಲೈಯಿಂಗ್ ಪ್ಯಾರೆಟ್ ನೋಡಿ ಇಲ್ಲಿ, ಇದು ಫ್ಲೈಯಿಂಗ್ ಪ್ಯಾರೆಟ್. ಸೊ ಹಾಗೆ ಸೊ ನಮಗೆ ಇಮ್ಯಾಜಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ. ಮತ್ತು ಇದು ಕೂಡ ಹಾಗೆ ಸೇಮ್. ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಅಬ್ಸರ್ವೇಷನ್ ಅಂದರೆ ಈ ಇಡೀ ಎಲಿಫೆಂಟ್ ಇದೆಯಲ್ಲ, ಈಗ ಇದು ನೋಡಿ, ಇದು ಫಸ್ಟ್ ವೆರೈಟಿ ಉಂಟಲ್ಲ, ಫಸ್ಟ್ ವೆರೈಟಿ
ಟಾಲ್ ಆಗಿದೆ. ಹೌದು. ನಾವು ಟಾಲ್ ಹೇಗೆ ಹೇಳ್ತೇವೆ, ಟ್ರಂಕ್ ಭಾಗ ಮೇಲೆ ಇದೆ, ಕಾಲು ಕೆಳಗಿದೆ. ಕರೆಕ್ಟ್. ಸೊ ಇಟ್ ಈಸ್ ಟಾಲ್. ಸೊ ನೆಕ್ಸ್ಟ್ ಶಾರ್ಟ್ ಆಗಿದೆ, ಗಿಡ್ಡದಾಗಿದೆ ಎಲಿಫೆಂಟ್. ಇದು ನಿಮಗೆ ಸ್ವಲ್ಪ ಮೆಚೂರ್ಡ್ ಆಗಿ ಉಂಟು. ಇದು ಸ್ವಲ್ಪ ಸ್ಲಿಮ್ ಆಗಿ ಉಂಟು. ಇದು ಸ್ವಲ್ಪ ಥೋರ ಉಂಟು. ಮತ್ತು ಇನ್ನೊಂದು ನಿಮಗೆ ಇದ್ರಲ್ಲಿ ನೋಡ್ಬೋದು ನೀವು ನೋಡಿ, ಫಸ್ಟ್ ಒನ್ ಕೆಲವು ಎಗ್ರೆಸಿವ್ ಆಗಿದೆ, ಕೆಲವು ಮೈಲ್ಡ್ ಆಗಿದೆ ನೋಡಿ. ಕೆಲವು ಇದು ಫಸ್ಟ್ ಎಗ್ರೆಸಿವ್ ಅಂದರೆ ಉಗ್ರನಾಗಿದ್ದೆ, ಇದು ವೆರಿ ಮೈಲ್ಡ್ ಆಗಿ ಉಂಟು. ಇದೊಂದಿದೆ ನೋಡಿ, ಇದು ನಿಮಗೆ ರೇಸ್ಡ್ ಹೆಡ್, ತಲೆ ಹೆಡ್ ರೇಸ್ ಮಾಡಿದೆ. ಇದು ಸ್ಟ್ರೈಟ್ ನೋಡ್ತಾ ಉಂಟು. ಇದು ನಿಮಗೆ ತಲೆ ಬಾಗಿ ಉಂಟು. ಸೊ ಈ ನಮ್ಮನ್ನ ಅಬ್ಸರ್ವೇಷನ್ಸ್ ಎಲ್ಲ ತುಂಬ ನಾನು ಇದರಲ್ಲಿ ಟೈಮ್ ಕೊಟ್ಟಿದೆ. ಸರ್, ಈ ರೀತಿ ಡಿಫ್ರೆನ್ಸ್ ಇರುತ್ತೆ ಅಲ್ಲ, ಒಂದೇ ಎಲಿಫೆಂಟ್ ಮತ್ತು ಬೇರೆ ಬೇರೆ ವೆರೈಟೀಸ್ ಅಲ್ಲಿದೆ. ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಅಂದರೆ ಈಗ ನೋಡಿ, ಗಂಗಾನವರು ಸಾಧಾರಣ ಒಂದು 650 ವರ್ಷ ಆಳಿದರು. ಆದರೆ ಅವರು ಶಾಸನದಲ್ಲಾಗಲಿ ಅವ್ರದ್ದು ಯಾವುದು ಡೀಟೇಲ್ಸನ್ನು ಅವರು ಬರೆದಿರಲಿಲ್ಲ. ಸೊ ಅದರಿಂದ ನಮಗೆ ಸ್ವಲ್ಪ ಇದು ಈ ಬುಕ್ ನಾನು ರಿಲೀಸಿಗೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಅಂದರೆ ಅದು ನಾವು ಹೇಗೆ ರಿಲೇಟ್ ಮಾಡೋದು, ಹೇಗೆ ಮಾಡಬೇಕಂತೇಳಿ ನಮಗೆ ಅದು ಒಂದು ಕನ್ಕ್ಲೂಷನ್ಗೆ ಬರ್ತಾ ಇಲ್ಲ. ಈಗ ಬುಕ್ ನಾವು ಪ್ರೊಡ್ಯೂಸ್ ಮಾಡಿದ ಕೂಡಲೇ ಬರೆದ ಕೂಡಲೇ ನಾಳೆ ಫಸ್ಟ್ ಕ್ವೆಶನ್ ಕೇಳಿದ್ದು ಆನ್ಸರ್ ಕೊಡ್ಲಿಕ್ಕೆ ನಾವು ತಯಾರಿರಬೇಕು. ಬುಕ್ ರೆಡಿ ಮಾಡಿದ ಕೂಡಲೇ ಅದು ಕೆಲಸ ಮುಗಿಲಿಲ್ಲ. ಬುಕ್ಕಿನ ನಂತರ ಅದಕ್ಕೆ ತುಂಬ ಪ್ಲಸ್ ಪ್ರೋಸ್, ಡೂಸ್ ಆ್ಯಂಡ್ ಡೋಂಟ್ಸ್, ಪ್ರೋಸ್ ಆ್ಯಂಡ್ ಕಾನ್ಸ್ ತುಂಬ ಇರ್ತದೆ. ಅದಕ್ಕೆಲ್ಲ ರೆಡಿ ಇದ್ದರೆ ಮಾತ್ರ ನಾವು ಅದನ್ನು ಬುಕ್ಕನ್ನು ಒಂದು ಪಬ್ಲಿಷ್ ಮಾಡ್ಬೋದು. ಮತ್ತು ಏನೋ ಉಂಟು ನಾನು ಮಾಡಿದೆ, ಕಂಪ್ಲೀಟ್ ಮಾಡಿದೆ ಅಂತ ಹೇಳಲಿಕ್ಕೆ ನಾವು ಬುಕ್ ಮಾಡಬಾರ್ದು. ಅದೇ ಒಂದು ಬುಕ್ ಅಂದರೆ ಈಗ ಇದು ನಾನು ಮಾಡಿದರೆ ದಿಸ್ ವಿಲ್ ಬಿ ದ ಫಸ್ಟ್ ರೆಕಾರ್ಡ್ ಫಾರ್ ದ ಗಂಗಾ ಕಾಯಿನ್ಸ್, ನಾಟ್ ಫಾರ್ ಗಂಗಾ ಡೈನಾಸ್ಟಿ. ಗಂಗಾ ಡೈನಾಸ್ಟಿ ಕಾಯಿನ್ಸಿಗೆ ಫಸ್ಟ್ ರೆಕಾರ್ಡ್ ಆಗ್ತದೆ. ಸೊ ಐ ಆಮ್ ನಾಟ್ ಅಥಾರಿಟಿ ಫಾರ್ ಗಂಗಾ ಡೈನಾಸ್ಟಿ ಪೀರಿಯಡ್. ಐ ಕ್ಯಾನ್ ಬಿ ಅನ್ ಅಥಾರಿಟಿ ಓನ್ಲಿ ಫಾರ್ ದ ಕಾಯಿನ್ಸ್. ಸೊ ನಮಗೆ ಒಂದು ಒಳ್ಳೆ ಲೀಡ್ ಸಿಕ್ಕಿದೆ ಅಂದರೆ ಇದೊಂದು ಕಾಯಿನ್ ಇದೆ. ಈ ಕಾಯಿನ್ನಲ್ಲಿ ನಿಮಗೆ ನಾನು ಏನೇ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಂದರೆ ಬೆಲ್ಸ್ ಆಗಲಿ, ಲೋಟಸ್ ಆಗಲಿ, ನಿಮಗೆ ಬಡ್ ಶೂಟ್ಸ್ ಎಲ್ಲ ಒಂದರಲ್ಲೇ ಉಂಟು. ಸೊ ಇದು ನನಗೆ ಒಂದು ಯೂನಿಕ್ ಆಗಿ ಲಾಸ್ಟ್ ಆಗಿ ಸಿಕ್ಕಿದೆ. ಇಟ್ಸ್ ಎ ವೆರಿ ಗುಡ್ ಲೀಡ್ ಅಂತ ಹೇಳ್ತೇನೆ. ಹೇಗೆ ಸಿಕ್ತು ಅಂದರೆ ಆಕ್ಷನ್ ಸಿಕ್ಕಿತ್ತು. ಸೊ ಆಕ್ಷನ್ ಸಿಕ್ಕಿದಾಗ ಅದೆಲ್ಲ ನಮಗೆ, ಸೊ ಇದೆಲ್ಲ ಒಂದು ನಮಗಿದೆ. ನಮ್ಮ ಅನ್ನಪೂರ್ಣೇಶ್ವರಿ ಇದೆ ಇದರಲ್ಲಿ. ಸೊ ಒಂದು ಸೈಡ್ ಅನ್ನಪೂರ್ಣೇಶ್ವರಿ ಇದೆ, ಒಂದು ಸೈಡ್ ನಿಮಗೆ ಎಲಿಫೆಂಟ್ ಇದೆ. ಸೊ ಈ ನಮ್ಮನೆದೆಲ್ಲ ಅಂದರೆ ನಾವೆಲ್ಲ ಪ್ರೂವ್ ಮಾಡಿದೆವು. ಬ್ಯೂಟಿಫುಲ್. ನಿಜವಾಗ್ಲೂ ಕೂಡ ಏನು ತಮಾಷೆನೇ ಅಲ್ಲ ಇದು. ಮೈ ರೋಮಾಂಚನ ಆಗುತ್ತೆ ಕೇಳಿದಾಗ. ಯಾಕಂದರೆ ನಮ್ಮ ಹಿಂದಿನ ಕಾಲಘಟ್ಟದ ಯುಗಗಳನ್ನು ನೋಡಿದಾಗ, ಗಂಗಾ ಕದಂಬ ಕಾಲದ ಕಾಯಿನ್ಸ್ಗಳನ್ನು ನೋಡಿದಾಗ ನಿಜವೂ ಕೂಡ ಶಾಕ್ ಆಗುತ್ತೆ. ಅದು ಈಗಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ ಬಿಕಾಸ್ ಆಫ್ ಪ್ರಶಾಂತ್ ಸರ್. ನಿಜವೂ ಕೂಡ ಹ್ಯಾಟ್ಸ್ ಆಫ್ ಟು ಯು ಸರ್. ಸತ್ಯ ಕೈ ಮುಗಿತೀನಿ. ಭಾಳಷ್ಟು ಶಾಕ್ ಆಗುತ್ತೆ. ಒಂದು ಪ್ಯಾಷನ್ ಹೇಳ್ತಾರಲ್ಲ, ತಮಾಷೆ ಅಲ್ಲ ಇದು. ನನಗೆ ನೀವು ಇದನ್ನೆಲ್ಲ ಕೇಳುವಾಗ ಕೂಡ ಶಾಕ್ ಆಯಿತು. ಒಂದು ಸಲ ನಾವು ಚಿತ್ರಗಳಲ್ಲಿ ನೋಡ್ತೇವೆ, ಮೂವಿಗಳಲ್ಲಿ ನಾವು ನೋಡ್ತೀವಿ, ಹಿಂದಿನ ಕಾಲದ ಚಿತ್ರಗಳಲ್ಲಿ ಆ ಕಾಯಿನ್ಗಳನ್ನು ರಿಯಲ್ ಆಗಿ ನೋಡುವಂಥ ಪರಿಸ್ಥಿತಿ, ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಇನ್ನು ಏನಾದರೂ ವೆರಿ ರೇರ್ ಆಗಿರುವಂಥದ್ದು ನಾವು ನೋಡೇ ಇಲ್ಲ, ನೋಡ್ಬೇಕಂತ ಹೇಳಿದ್ರೆ ನಾನು ನಿಮಗೆ ಕದಂಬರ ಕಾಯಿನ್ ಬಗ್ಗೆ ಹೇಳ್ತೇನೆ. ಕದಂಬರ ಕಾಯಿನ್ಸ್ ಇಶ್ಯೂ ಮಾಡಿದ್ದು ಭಾರಿ ಕಮ್ಮಿ, ಬಟ್ ಅದರಲ್ಲಿ ಆ ಯೂನಿಕ್ನೆಸ್ ಇದೆ ಒಂದು ಕದಂಬರ ಕಾಯಿನ್ನಲ್ಲಿ. ಇದರಲ್ಲಿ ನೀವು ಏನು ನೋಡ್ಬೋದು, ಇದು ಸಣ್ಣ ಕಾಯಿನ್ ಇದು. ಬಟ್ ಈ ಸಣ್ಣ ಕಾಯಿನ್ ಆದರೂ ಕೂಡ ಈ ನಿಮ್ಮ ಲಯನ್ ನೋಡುವಂಥದ್ದು ಒಂದು ವೆರೈಟಿ ನೋಡಿ. ಅಂದರೆ ಇದು ಬ್ಯಾಕ್ ಸೈಡ್ ನೋಡ್ತದೆ, ಇದು ಕೂಡ ಟುವರ್ಡ್ಸ್ ರೈಟ್ ಆಗಿ, ಟುವರ್ಡ್ಸ್ ಲೆಫ್ಟ್ ಆಗಿ ಬ್ಯಾಕ್ ಸೈಡ್ ನೋಡ್ತದೆ. ಇದು ನಿಮಗೆ ಟುವರ್ಡ್ಸ್ ರೈಟ್ ಆಗಿ ಬ್ಯಾಕ್ ಸೈಡ್ ನೋಡ್ತದೆ. ಬ್ಯಾಕ್ ಸೈಡಲ್ಲಿ ನಿಮಗೆ ಈ ಗಂಗರ ಟೈಮ್ ಇದ್ದು ಪಿಕಾಕ್ ಇದೆ ಇದರಲ್ಲಿ. ಸೊ ಇದೊಂದು ಯುನೀಕ್ನೆಸ್ ಇದೆ ಇದರಲ್ಲಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಕಾಯಿನ್ಸ್ಗಳನ್ನು ತಾವು ನೋಡ್ತಾ ಇದ್ದೀರಿ. ಅದರಲ್ಲೂ ಕೂಡ ಗೋಲ್ಡ್ ಕಾಯಿನ್ ಅಂತ ಬಂದಾಗ ಕಾಸ್ಟ್ಲಿ ಆಗಿರುತ್ತೆ. ಅದರಲ್ಲೂ ಕೂಡ ಕಾಸ್ಟ್ಲಿಸ್ಟ್ ಆಗಿರುವಂಥ ಒಂದು ಕಾಯಿನ್ ಇದೆ, ಅದು ಕಾಕತೀಯ ಆಫ್ ವರಂಗಲ್ ಅಂತ ಹೇಳಿ. ಸರ್, ಏನು ಸರ್ ವಿಶೇಷತೆ ಈ ಕಾಯಿನ್? ಇದು ದೇವಿಯ ಕಾಯಿನ್ ಕಾಣ್ತಾ ಇದೆ. 17 ಪಂಚಸ್ ಇದೆ ಇದರಲ್ಲಿ. ಆದರೆ ದೇವಿ ಸ್ವರೂಪದಲ್ಲಿ ಕೂತ್ಕೊಂಡಿದೆ, ಪದ್ಮಾಸನದಲ್ಲಿ ಕೂತ್ಕೊಂಡಿದೆ. ಸೊ ಅದಕ್ಕೆ ಬೇಕಾದ ಪ್ರಭಾವಳಿಗಳಿದೆ, ಮತ್ತು ಸೈಡಿಗೆ ಪಂಚಸ್ ಇದೆ. ಸೊ ಹಾಗೆಯೇ ಇನ್ನೊಂದು ದೇವಿ ಇದೆ ಇದರಲ್ಲಿ ಸಾಧಾರಣ ನಿಮಗೆ 29 ಪಂಚ್ ಇದೆ. ಮತ್ತು ಇನ್ನೊಂದು ದೇವಿ ಇದೆ, ಇದರಲ್ಲಿ 32 ಪಂಚಸ್ ಇದೆ. ಸೊ ಹಾಗೆ ನಾವು ಇದು ಈ ಲಾಸ್ಟ್ ಆಕ್ಷನ್ನಲ್ಲಿ ಇದು ಒಂದು ಕಾಯಿನ್ ಸಾಧಾರಣ 12 ಲಕ್ಷ ರೂಪಾಯಿಗೆ ಸೇಲ್ ಆಗಿದೆ. ತಾವು ಇದನ್ನು ಬೈ ಮಾಡಿದ 12 ಲಕ್ಷ? ಇಲ್ಲ, ನಾನು ಬೈ ಮಾಡಿದ ಕಮ್ಮಿ ಇದೆ, ಬಟ್ 12 ಲಕ್ಷ ತನಕಿದ ವ್ಯಾಲ್ಯೂ ಬಂದಿದೆ. ವೆರಿ ಶಾಕಿಂಗ್. ಇಲ್ಲಿ ನೋಡಿದಾಗ ನಾವು ಕಾಯಿನ್ಸ್ಗಳನ್ನು ಭಾಳಷ್ಟು ವೆರೈಟೀಸ್ ಆಫ್ ಆಗೋದಕ್ಕಿಂತ ಜಾಸ್ತಿಯಾಗಿ ವ್ಯಾಲ್ಯೂ ಇರುವಂತಹ, ಯಾಕಂದರೆ ಬೆಲೆ ಬಾಳುವಂಥದ್ದು ನಾಟ್ ಓನ್ಲಿ ಕಾಸ್ಟ್, ನಿಜವೂ ಕೂಡ ನಮ್ಮ ಒಂದು ಈ ಹಿಂದಿನ ಒಂದು ಪುರಾತನ ಒಂದು ವಿಚಾರಧಾರೆಗಳಿದೆಯಲ್ಲ ಅದೆಲ್ಲವೂ ಕೂಡ ಬೆಲೆ ಬಾಳುವಂತಹ ಒಂದು ಕಾಯಿನ್ಸ್ಗಳು ಇಲ್ಲಿದೆ, ಆ ನೆನಪುಗಳು. ಇದೆಲ್ಲ ನೋಡಿದಾಗ ನಾನು ಮತ್ತೊಂದು ಶಾಕಿಂಗ್ ಅಂತ ಹೇಳಿದರೆ ಇಲ್ಲಿ 30-40% ಮಾತ್ರ ಇದೆ ಅಂತೆ.
ಇದಕ್ಕಿಂತ ಜಾಸ್ತಿ ಇನ್ನೂ ಕೂಡ ಚಾಳುಕ್ಯರ ಕಾಲದ್ದು ಇನ್ನೂ ಬಹಳಷ್ಟು ಕಾಯಿನ್ಸ್ಗಳಿದೆ ಅಂತೆ ನಾನು ಕೇಳ್ಪಟ್ಟೆ ಸರ್. ಸೊ ಅದಕ್ಕೆ ಆಲ್ ಆರ್ ವೆಯ್ಟಿಂಗ್. ಅದು ಯಾಕೆ ಇಲ್ಲಿ ಡಿಸ್ಪ್ಲೇ ಮಾಡಿಲ್ಲ, ಅದು ಯಾವಾಗ, ಅದು ಏನು ಕತೆ ಅನ್ನೋದು? ಅಂದರೆ ಎಲ್ಲವನ್ನು ನಾವು ಒಮ್ಮೆಲೆ ಡಿಸ್ಪ್ಲೇ ಮಾಡಿಬಿಟ್ಟು ಅದಕ್ಕೆ ನೆನಪು ಇರುವುದಿಲ್ಲ, ನೋಡಿದವರಿಗೆ ನೆನಪು ಬೇಕಾಗ್ತದೆ. ಸೊ ಇದಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕು. ಇನ್ನೊಂದು ನಾವು ಒಕೇಜನ್ ಮಾಡಿಕೊಂಡು ನಾವು ಆವಾಗ ಮಾಡುವ ಅಂತ ಹೇಳಿದ್ದೇವೆ. ಮತ್ತು ಅರೇಂಜ್ಮೆಂಟಿಗೂ ಕಷ್ಟ ಆಗ್ತದೆ. ಸೊ ನಾವು ಅಷ್ಟನ್ನು ನಾವು ಇಷ್ಟು ದೊಡ್ಡ ಎಕ್ಸಿಬಿಟನ್ನು ನಾವು ಒಂದು ಅದಕ್ಕೆ ಅಂದರೆ ಅದಕ್ಕೆ ಒಂದು ನೋಡಿಕೊಳ್ಬೇಕಾದ್ರೆ ಅದಕ್ಕೆ ಒಂದು ಮ್ಯಾನ್ ಪವರ್ ಬೇಕಾಗ್ತದೆ. ಸೊ ಪೇಷನ್ಸ್ ಬೇಕಾಗ್ತದೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಹೇಗೆ ಅಂತೇಳಿ ನಿಮ್ಗೆ ಗೊತ್ತಿದೆ. ಅಂದರೆ ಒಂದು 3-4 ಅವರ್ಸ್ ಒಳಗೆ ಎಕ್ಸಾಸ್ಟ್ ಆಗ್ತಾರೆ. ಹಾಗಂತ ಹೇಳಿದರೆ ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿಕೊಂಡು ಮಾಡಬೇಕಾಗ್ತದೆ. ಹಾಗೆ ಬ್ಯೂಟಿಫುಲ್ ಸರ್. ಈಗ ಇನ್ನು ನೆಕ್ಸ್ಟ್ ಯಾರ್ದೆಲ್ಲ ಇದೆ, ಇನ್ನು ಮುಂದಕ್ಕೆ ನಾವು ನೋಡ್ಬೋದು ಚಾಳುಕ್ಯರದು ಮತ್ತು ಯಾರ್ದೆಲ್ಲ ನೋಡ್ಬೋದು? ಇನ್ನು ಅವ್ರದ್ದಿದೆ, ವಿಜಯನಗರ ಇದೆ, ಹೊಯ್ಸಳ ಇದೆ. ಸೊ ತುಂಬ ಎಲ್ಲ ಡೈನಾಸ್ಟೀಸ್ ಉಂಟು ಸಾಧಾರಣ ಮಾಡಲಿಕ್ಕೆ. ಅದೇನಾಗುತ್ತೆ, ಕಾಯಿನ್ ಕಲೆಕ್ಷನ್ ಮಾಡುವಾಗ ಒಳ್ಳೆ ಕಾಯಿನ್ಸನ್ನು ನಾವು ಕಲೆಕ್ಟ್ ಮಾಡಬೇಕು. ಅದಕ್ಕೊಂದು ಫಸ್ಟ್ ಆಫ್ ಆಲ್ ಎಫೋರ್ಡೆಬಿಲಿಟಿಯೂ ಬೇಕು, ನಾನು ಇಲ್ಲಂತ ಹೇಳೋದಿಲ್ಲ. ಬಟ್ ಆದರೂ ಕೂಡ ಅದಕ್ಕೆ ಫಸ್ಟ್ ಆಫ್ ಆಲ್ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಯಾವುದು ನಾಲೆಜ್ ಗೊತ್ತಿರಬೇಕು, ಆವಾಗ ಮಾತ್ರ ನೀವು ಮಾಡ್ಬೋದು. ಈಗ ನನ್ನ ಹತ್ರ ಹಣ ಇದೆ ಅಂತೇಳಿ ನಾನು ಒಟ್ರಾಶಿ ತಗೊಂಡು ಹಾಕಿದರೆ ಅದಕ್ಕೊಂದು ಬೆಲೆಯೂ ಇಲ್ಲ. ಸೊ ನಾವು ಲಕ್ಷ್ಮಿಗೆ ಕೂಡ ಅಷ್ಟೇ ನಾವು ರೆಸ್ಪೆಕ್ಟ್ ಕೊಟ್ಟರೆ ಲಕ್ಷ್ಮಿ ನಮಗೆ ರೆಸ್ಪೆಕ್ಟ್ ವಾಪಸ್ ಕೊಡ್ತಾರೆ. ಬ್ಯೂಟಿಫುಲ್ ಭಾಳಷ್ಟು ಖುಷಿ ಆಯಿತು. ಇನ್ನು ಮುಂದಕ್ಕೆ ನಾವು ಭಾಳಷ್ಟು ಅಳುಪರದು, ಚಾಳುಕ್ಯರದು, ವಿಜಯನಗರ ಸಾಮ್ರಾಜ್ಯದ್ದು ನಾವು ಕಾಯಿನ್ಸ್ಗಳನ್ನು ನೋಡ್ಬೋದು ನಮ್ಮ ಮಂಗಳೂರಿನಲ್ಲಿ ಆದಷ್ಟು ಬೇಗ. ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ನಿಜವಾಗ್ಲೂ ಕೂಡ ಇದನ್ನೇ ನೋಡುವಾಗ ರೋಮಾಂಚನ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಭಾಳಷ್ಟು ಖುಷಿ ಆಯಿತು. ದ ಮ್ಯಾನ್ ವಿತ್ ದ ವಿಷನ್ ಜೊತೆಗೆ ಪ್ಯಾಷನ್ ಅಂತ ಬಂದಾಗ, ಎಸ್, ನಟರಾಜನ ಮೂರ್ತಿಯಿಂದ ಹಿಡಿದು ಗಣೇಶನ ಮೂರ್ತಿ, ಗಣಪನ ಮೂರ್ತಿ, ಆನೆಯ ಮೂರ್ತಿ ಎಲ್ಲವೂ ಕೂಡ ಇತ್ತು. ಇದೆಲ್ಲವೂ ಕೂಡ ಪ್ರಶಾಂತ್ ಸರ್ ಅವರ ಮನೆಯಲ್ಲಿದ್ದದ್ದು. ಅದಕ್ಕಿಂತ ಜಾಸ್ತಿ ಕಲೆಕ್ಷನ್ಸ್ ಮನೆಯಲ್ಲಿ ಅದರಲ್ಲೂ ಕೂಡ ಇದೆ. ಸೊ ದಟ್ಸ್ ವೈ ಆಗಿದ್ದಾಗ ಭಾಳಷ್ಟು ಖುಷಿ ಇದೆ. ಇಂತಹ ಒಂದು ಸದಭಿರುಚಿಯ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿದ್ದಾರೆ. ಆ್ಯಂಡ್ ಒಳ್ಳೆಯದಾಗಲಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅತ್ಯಂತ ಹಳೆಯ ಕಾಲದ ಕೆಲವು ಅದ್ಭುತವಾಗಿರುವಂಥ ಮರದ ಕೆತ್ತನೆಗಳು, ಮೂರ್ತಿಗಳು ಕೂಡ ಇದೆ. ಈಗ ನೋಡ್ತಾ ಇರುವಂಥದ್ದು ಅದ್ಭುತವಾಗಿರುವಂಥ ಒಂದು ನಟರಾಜನ ಒಂದು ಮೂರ್ತಿಯನ್ನು ತಾವು ನೋಡ್ತಾ ಇದ್ದೀರಿ. ಇದು TMA ಮೂರ್ತಿಯಲ್ಲ, ಜೊತೆಗೆ ಇಲ್ಲಿರುವಂತಹ ಆನೆಯ ಮೂರ್ತಿ ಆಗಿರ್ಬೋದು, ಸಿಂಹದ ಮೂರ್ತಿ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದಕ್ಕೊಂದು ವಿಭಿನ್ನವಾಗಿರುತ್ತೆ. ನಾವೆಲ್ಲೂ ಕೂಡ ಇದನ್ನು ನೋಡಿಲ್ಲ. ಅತಿ ಅಪರೂಪದ ಆ್ಯಂಟಿಕ್ ಪೀಸ್ಗಳು ಇದೆಲ್ಲವೂ ಕೂಡ ಪ್ರಶಾಂತ್ ಸರ್ ಅವರು ಇದನ್ನು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಜೊತೆಗೆ ಅವರು ಇದನ್ನು ಸಂಗ್ರಹ ಮಾಡಿರುವಂಥದ್ದು. ಹಾಗೆ ಅವರ ಮನೆಗೆ ಹೋದರೂ ಇದೇ ರೀತಿ ಭಾಳಷ್ಟು ತುಂಬ ದೊಡ್ಡ ಮಟ್ಟದೆಲ್ಲೋ ಒಂದು ಕಡೆ ಮ್ಯೂಸಿಯಂಗೆ ಹೋದಂಥ ಅನುಭವ ಆಗುತ್ತೆ. ಅದನ್ನು ನೀವು ಕಳೆದ ಬಾರಿ ನಮ್ಮ ಕುಡ್ಲ ವಾಹಿನಿಯಲ್ಲಿ ನೋಡಿದ್ದೀರಿ. ಅವರ ಮನೆಯಲ್ಲಿ ಯಾವ ರೀತಿಯ ಒಂದು ಅತ್ಯಂತ ಪುರಾತನ ಕಾಲದ ಹಳೆಯ ವಸ್ತುಗಳು ಇದೆ ಅನ್ನುವಂಥದ್ದು. ಸೊ ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಸಾಂಕೇತಿಕವಾಗಿ ಕೆಲವು ಮೂರ್ತಿಗಳನ್ನು ಇಟ್ಟಿದ್ದಾರೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಆ್ಯಂಡ್ ವೆರಿ ಅಟ್ರಾಕ್ಟಿವ್ ಆಗಿದೆ. ನಮಸ್ಕಾರ ಎಲ್ರಿಗೂ. ನಾನು ಸೌಜನ್ಯ ಹೆಗ್ಡೆ, ಮಂಗಳೂರಿನಲ್ಲಿ. ಐ ಥಿಂಕ್ ಫಾರ್ ಮೀ ಇಟ್ ಈಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಸ್ಟ್ಯಾಂಪ್ ಕಲೆಕ್ಷನ್ ಹಾಗೂ ಕಾಯಿನ್ ಕಲೆಕ್ಷನ್ ಇಷ್ಟು ಮ್ಯಾಸಿವ್ ಸ್ಕೇಲಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ. ಚಿಕ್ಕ ಇರುವಾಗ ನಾವು ಹೀಗೆ ಸ್ಟ್ಯಾಂಪ್ ತೆಗೆದು ಇಟ್ಕೊಂಡಿದ್ದು ಗೊತ್ತಿದೆ. 4 ಸ್ಟ್ಯಾಂಪ್ 5 ಸ್ಟ್ಯಾಂಪ್ ಆಗುವಾಗ ಮರ್ತು ಹೋಯಿತು, ಬಿಸಾಡಿ ಹೋಯಿತು, ಆ್ಯಂಡ್ ದೆನ್ ವಿ ಆರ್ ನಾಟ್ ಬಾದರ್ಡ್. ಬಟ್ ಒಂದು ಹಾಬಿಯನ್ನು ಪ್ಯಾಷನ್ ಆಗಿ ಹೀಗೆ ಕನ್ವರ್ಟ್ ಮಾಡ್ಬೋದು ಅಂತ ನೋಡಿದ್ದು ಐ ಥಿಂಕ್ ದಿಸ್ ಇಸ್ ಲೈಕ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಇಟ್ಸ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಸ್ಟ್ಯಾಂಪ್ಸ್. ಈ ಥರದ್ದೆಲ್ಲ ವಿಚಾರಗಳು ಸ್ಟ್ಯಾಂಪಲ್ಲಿ ಇದೆ ಅಥವಾ ಕಾಯಿನಲ್ಲಿ ಇದೆ ಅಂತ ಗೊತ್ತಾಗಿದೆ ಇವಾಗ. ಅದು ಗಂಗಾ ಡೈನಸ್ಟಿಯ ಕಾಯಿನ್ಸ್ ಆಗಿರ್ಬೋದು, ಕದಂಬದ ಕಾಯಿನ್ಸ್ ಆಗಿರ್ಬೋದು, ಆಫ್ರಿಕನ್ ಕಾಯಿನ್ಸ್ ಆಗಿರ್ಬೋದು, ಆ ಕಾಯಿನ್ನ ಶೇಪ್ ಆಗಿರ್ಬೋದು, ದಟ್ಸ್ ಆಲ್ಸೋ ಯುನೀಕ್. ಸೊ ಕಲಿಕೆಯಲ್ಲಿ ನೋಡಬೇಕು ಅಂತ ಹೇಳಿದರೆ ಇಟ್ಸ್ ಅ ನ್ಯೂ ಲರ್ನಿಂಗ್ ಫಾರ್ ಮಿ ಆಸ್ ವೆಲ್. ಮತ್ತು ಎಕ್ಸ್ಪೀರಿಯನ್ಸ್ ಅಂತೂ A ಕ್ಲಾಸ್. ಯಾಕಂದರೆ ಸೋಲೋ ಎಕ್ಸಿಬಿಟರ್ ಆಗಿ ಒಂದು ಇಡೀ ಹಾಲಲ್ಲಿ ಒಂದು ಎಕ್ಸಿಬಿಷನನ್ನು ಮಾಡಬೇಕು ಹೇಳಿದರೆ ಇಟ್ ಈಸ್ ಆಬ್ಸಲ್ಯೂಟ್ಲಿ ಗ್ರೇಟ್. ಸೊ ಓನ್ಲಿ 20-30% ಒಂದು ಎಕ್ಸಿಬಿಟನ್ನು ಇವತ್ತು ಇಟ್ಟಿದ್ದಂಥ ಪ್ರಶಾಂತ್ ಶೇಟ್, ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಐ ಆಮ್ ಸೋ ಪ್ರೌಡ್ ಆ್ಯಂಡ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಎಕ್ಸಿಬಿಷನ್. ಇಲ್ಲಿ ಬಂದು ಅವರ ಕಲೆಕ್ಷನ್ ನೋಡಿದರೆ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಅಂದರೆ ಅದರ ಹಿಂದೆ ಅವರು ಎಷ್ಟು ಶ್ರಮ ವಹಿಸಿದ್ದಾರೆ ಅಂತ ಹೇಳೋದಕ್ಕಿಂತಲೂ ಸಂತೋಷದಿಂದ ಅವರು ಅದನ್ನು ಕಲೆಕ್ಟ್ ಮಾಡಿದ್ದಾರೆ. ಇದು ನಮಗೆಲ್ಲರಿಗೂ ಒಂದು ದಾರಿದೀಪ. ಯಾಕೆಂದರೆ ನಮಗೆ ಈ ಥರದ ಒಂದು ಈ ಥರದ ಸ್ಟ್ಯಾಂಪುಗಳು, ಈ ಥರದ ಫಸ್ಟ್ ಡೇ ಕವರ್ಗಳು ಇದೆಲ್ಲ ಹೀಗೆ ಇದೆಯಾ ಅಂತ ಹೇಳುವಂಥದ್ದು ನಮಗೊಂದು ಪಾಠ ಆಗಿದೆ. ಇದೊಂದು ಅದ್ಭುತವಾದಂಥ ಪ್ರದರ್ಶನ. ಇವರ ತಂದೆ, ಅವರ ಅಜ್ಜ ನಮಗೆ ಕ್ಷೇತ್ರಕ್ಕೆ ಭಾರಿ ಹತ್ತಿರದ ಸಂಬಂಧ ಇದೆ. ಅವರು ಕ್ಷೇತ್ರದವರಿಗೆ ತುಂಬ ಕ್ಷೇತ್ರಕ್ಕೂ ಅವರು ನಮ್ಮ ಪೂಜ್ಯ ಹೆಗ್ಡೆಯವರಿಗೂ ಭಾರಿ ಹತ್ತಿರದ ವ್ಯಕ್ತಿಯಾಗಿದ್ದರು. ಆದರೆ ಅವರ ಈ ಒಂದು ಕಲೆಕ್ಷನ್ನು, ಈ ಒಂದು ಮ್ಯೂಸಿಯಮನ್ನು ಇದು ಎಕ್ಸಿಬಿಷನನ್ನು ನೋಡಿ ಭಾರಿ ಸಂತೋಷ ಆಯಿತು ಅವರಿಗೆ. ಮತ್ತು ಅವರ ಮಗನ ಒಂದು
ಕಾರ್ ಕಲೆಕ್ಷನ್ ನೋಡಿ ಖುಷಿಯಾಯಿತು. ಇದೇ ರೀತಿ ಅವರು ಇನ್ನೂ ಮುಂದುವರಿಸಲಿ. ಬಹಳ ದೊಡ್ಡ ನಾಲೆಜ್ ಇದೆ ಅವರಿಗೆ. ಅವರು ಅದನ್ನು ತೋರಿಸ್ಕೊಡೋದಿಲ್ಲ ಅಷ್ಟೇ. ಅವರನ್ನು ಪ್ರಶ್ನೆ ಹಾಕಿದರೆ ಎಷ್ಟು ಬೇಕಾದರೂ ವಿಷಯ ಇದೆ. ಅವರ ಒಟ್ಟಿಗೆ 3-4 ಜನ ಇದ್ದಾರೆ, ಅವರ ಹೆಸರು ಗೊತ್ತಿಲ್ಲ ನನಗೆ. ಅವರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಅವರಿಗೆ ಇನ್ನಷ್ಟು ಈ ಕಾರ್ಯಕ್ರಮಗಳು ನಡೆಯಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ.